ಶ್ರೀ ಮಹಾವಿಷ್ಣು ದೇವಸ್ಥಾನ ದೇವಸ್ಥಾನ ಹುಬ್ಳಿ ದ್ರೌತಪದ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜ ಶ್ರೀರತ್ನಾಢ್ಯಾಂ ಒಂದೇ ಭಾರತ ಮಾತರಂ. ಭಾರತ ಮಾತೆಗೆ ನಮಿಸ್ತಾ ನಮ್ಮಲ್ಲೆಲ್ಲ ಒಂದು ಪದ್ಧತಿ ಇದೆ. ಬಂದಿರುವಂಥ ಗಣ್ಯಾತಿ ಗಣ್ಯರನ್ನ ಸ್ವಾಗತಿಸುವಂಥದ್ದು. ಬಂದಿರುವಂಥ ಎಲ್ಲ ಗಣ್ಯಾತಿ ಗಣ್ಯರನ್ನ ಸೇರಿರುವಂಥ ಎಲ್ಲರನ್ನ ಕೂಡ ಸ್ವಾಗತಿಸಲಿಕ್ಕಿದ್ದಾರೆ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸತೀಶ್ ಕುಂಪಳ ಇವರು. ಪ್ರಾರ್ಥನೆ ಮಾಡಿಕೊಂಡು ಇವತ್ತು ನಮ್ಮ ರಜತ ಸಂಭ್ರಮದಲ್ಲಿರುವಂಥ ಸಂದರ್ಭದಲ್ಲಿ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ 25 ವರ್ಷಗಳ ಹಿಂದೆ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಾರಂಭ ಮಾಡಿದಂಥ ಸಂಸ್ಥೆ ಈಗ ಬಾಲಕೃಷ್ಣ ಮಂದಿರ ಆಗಿ ಇಂಥ ಒಂದು ಸುಸಜ್ಜಿತ ಸಭಾಂಗಣ ಮತ್ತು
ಸಾರ್ವಜನಿಕ ಕೆಲಸ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಸಾರ್ವಜನಿಕವಾಗಿ 25 ವರ್ಷವನ್ನು ಪೂರೈಸಿದಂಥ ಸಂದರ್ಭದಲ್ಲಿ ನಾವು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುವಂಥ ಒಂದು ಅವಕಾಶ ಮತ್ತು ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥ ಒಂದು ಮಹತ್ತರವಾದ ಜವಾಬ್ದಾರಿಯ ಜೊತೆಗೆ ನಾವೆಲ್ಲ ಊರಿನ ಎಲ್ಲ ಸಂಘ ಸಂಸ್ಥೆಗಳ ಮತ್ತು ಸಾರ್ವಜನಿಕ ನಾಗರಿಕರೆಲ್ಲರೂ ಸಹಕಾರದಿಂದ ನಿರಂತರವಾಗಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ. ಹಿಂದೆ ನಮ್ಮ ಚಟುವಟಿಕೆಯ ಬಗ್ಗೆ ನಾನು ಹೆಚ್ಚು ವಿವರವನ್ನು ಹೇಳುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಸುರೇಶನ್ನ ಹಿಂದೆ ಒಂದು ಸಲ ಕಾರ್ಯಕ್ರಮಕ್ಕೆ ಬಂದಿದ್ದರು. ಮತ್ತು ಅವರನ್ನು ಈ ಊರಿಗೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅವರ ಅತ್ಯಂತ ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ಈ ಕಾರ್ಯಕ್ರಮಕ್ಕೆ ಪಾಪ ಬಾಂಬೆಯಲ್ಲಿ ಇರ್ತಾರೆ, ಎಲ್ಲಿರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಅವರು ಮತ್ತೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಮಗೆಲ್ಲ ಆಸೆ ಇತ್ತು. ಅವರ ಎದುರುಗಡೆ ಎಲ್ಲವನ್ನು ನಾವು ಕಳೆದ ವರ್ಷ ತಂಬೂರಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಎಲ್ಲವನ್ನು ಪ್ರಸ್ತಾವ ಮಾಡಿದ್ದೇವೆ. ಹೀಗಿರುವಂಥದ್ದು ನಮ್ಮ ವೈಸ್ ಚಾನ್ಸಲರ್ ಇದ್ದಾರೆ, ನಮ್ಮ ಅತ್ಯಂತ ಆತ್ಮೀಯ ಮಾರ್ಗದರ್ಶಕರಾದ ಎಡಪಡಿತಾರು. ನಾವು ಪ್ರಾರಂಭ ಮಾಡಿದ್ದು ಈ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನಲ್ಲ. ನಾವು ಪ್ರಾರಂಭ ಮಾಡಿದ್ದು ಒಂದು ಹಿಂದೂ ರುದ್ರಭೂಮಿಯ ಮುಖಾಂತರ ಪ್ರಾರಂಭಗೊಂಡಂಥ ಈ ಒಂದು ಹೋರಾಟ ಅದು ಮತ್ತೆ ಸಂಘಟನೆಯಾಗಿ ಮತ್ತೊಂದು ಧಾರ್ಮಿಕ ಕ್ಷೇತ್ರವಾಗಿ ಇವತ್ತು ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಒಂದು ಕೇಂದ್ರವಾಗಿ ಈ ಕುಂಪಲ ಸೋಮೇಶ್ವರ ಪರಿಸರದಲ್ಲಿ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಕೊರೋನಾ ಸಂದರ್ಭದಲ್ಲಿ ನಿರಂತರವಾಗಿ ಸಾಮಾಜಿಕ ಕೆಲಸವನ್ನು ಮಾಡುವ ಜೊತೆಗೆ ಇತ್ತೀಚೆಗೆ ಸಾರ್ವಜನಿಕವಾಗಿ ಯಾವುದು ಹಿಂದೂ ರುದ್ರಭೂಮಿ ಇತ್ತ ಅದನ್ನು ಸಾರ್ವಜನಿಕವಾಗಿ ಅಭಿವೃದ್ಧಿ ಮಾಡುವ ಹಿನ್ನೆಲೆಯಲ್ಲಿ ಸುಮಾರು 30, 40, 50 ಲಕ್ಷ ರೂಪಾಯಿ ಅಂತ ವೆಚ್ಚದಲ್ಲಿ ಸರ್ಕಾರದ ₹1 ಇವತ್ತಿನವರೆಗೆ ಸಾರ್ವಜನಿಕರಿಂದ ₹1 ಇವತ್ತಿನವರೆಗೆ ವಂತಿಗೆ ನಾವು ತಗೊಳ್ಳಿಲ್ಲ. ಎಲ್ಲವನ್ನು ಸಾರ್ವಜನಿಕರಿಂದ ಸಂಗ್ರಹ ಮಾಡಿ ನಮಗೆ ಗೊತ್ತಿರೋ ಮಟ್ಟಿಗೆ ಕೆಲವರಿಗೆ ನಮ್ಮ ಹಿಂದೂ ರುದ್ರಭೂಮಿಯಲ್ಲಿ ಕೆಲಸ ಆಗ್ತದೆ ಅಂತ ಸಹ ಗೊತ್ತಿರಲಿಕ್ಕಿಲ್ಲ. ಯಾಕೆಂದರೆ ಅದಕ್ಕೆ ಬೇಕಾದದ್ದು ಒಂದು 4-5 ಜನ ಅದನ್ನು ನಾವು ಮಾಡ್ತಾ ಇದ್ದೇವೆ. ಒಟ್ಟು ಲೋಕಾರ್ಪಣೆ ಆಗುವಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗ್ತದೆ. ನಾನು ಮಾತ್ರ ನಿಮ್ಮ ಎದುರುಗಡೆ ಒಂದು ಪ್ರಸ್ತಾವವನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮದು 1 ಕೋಟಿ ಅಥವಾ 2 ಕೋಟಿದು ಮನೆ ಕಟ್ಟಿದ್ರು ಅಂತಿಮವಾಗಿ ಹೋಗ್ಲಿಕ್ಕಿರುವಂಥದ್ದು ಆ ಹಿಂದೂ ರುದ್ರಭೂಮಿಗೆ. ಅದರ ಬಗ್ಗೆ ನಾವು ಹೆಚ್ಚು ಕಾಳಜಿ ವಹಿಸಿ ಕೆಲಸ ಮಾಡುವಂಥದ್ದು. ಇಲ್ಲಿ ಹೆಚ್ಚು ಬದುಕಿದರೆ ಇವತ್ತು ಹಿಂದೆ 80-90 ಎಲ್ಲ ಬದುಕ್ತಾ ಇದ್ರು, ಇವತ್ತು 50-60ಕ್ಕೆ ಮುಟ್ಟಿದೆ. ಮತ್ತೆ ಜೀವನ ಪರ್ಯಂತ ನಮ್ಮ ಜೀವನ ಇರುವುದು ಸ್ಮಶಾನದಲ್ಲಿ. ಆಗಿರುವಾಗ ಅದು ಅಭಿವೃದ್ಧಿ ಆಗ್ತಾ ಉಂಟು. ಅದರ ಜೊತೆಗೆ ನಮಗೆ ಒಂದು ಸಾರ್ವಜನಿಕವಾಗಿ ಶವ ಸಂಸ್ಕಾರಕ್ಕೋಸ್ಕರ ಬಡವರಿಗೆ ಸಹಕಾರ ಮಾಡುವ ಹಿನ್ನೆಲೆಯಲ್ಲಿ ಒಂದು ಆ್ಯಂಬುಲೆನ್ಸಿನ ಅಗತ್ಯ ಇತ್ತು. ಅದನ್ನು ನಮ್ಮ ಮಿತ್ರರು ಈ ಊರಿನ ಉದ್ಯಮಿಯಾಗಿರುವಂಥ ಬೆಂಗಳೂರಿನ ಉದ್ಯಮಿಯಾಗಿದ್ದುಕೊಂಡು ಜನನಿ ಟ್ರಾವೆಲ್ಸ್ನ ಮಾಲಕರು ನೂರಾರು ಮಕ್ಕಳಿಗೆ ವಿದ್ಯಾಭ್ಯಾಸ, ಇಂಜಿನಿಯರಿಂಗ್ ಮಾಡಿರುವಂಥದ್ದು, ಡಾಕ್ಟರ್ ಕಲಿಸಿರುವಂಥದ್ದು, ಬೇರೆ ಬೇರೆ ಎಜುಕೇಷನ್ ಮತ್ತು ಆರ್ಥಿಕವಾಗಿ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಸಹಕಾರವನ್ನು ಮಾಡಿದವರು ಮೊನ್ನೆ ನಮಗೆ ಒಂದು ಉಚಿತವಾಗಿ ನೀವು ನಿರ್ವಹಣೆ ಮಾಡಲಿಕ್ಕೆ ನಾನೇ ಆ್ಯಂಬುಲೆನ್ಸನ್ನು ತೆಗೆದುಕೊಡ್ತೇನೆ ಅಂತೇಳಿ ಅವರು ಆ್ಯಂಬುಲೆನ್ಸನ್ನು ತೆಗೆದುಕೊಟ್ಟಿದ್ದಾರೆ. ಇದು ಅವರು ಒಳ್ಳೆಯ ಕೆಲಸ ಮಾಡಿದ್ರು. ನನಗೆ ಇವತ್ತು ಮಾತ್ರ ತುಂಬ ಬೇಸರ ಆಗಿದೆ. ಯಾಕೆಂದರೆ ಕೊಟ್ಟು 1 ವಾರ ಆಗಿದಷ್ಟೇ, ಆದರೆ 5 ಜನರನ್ನು ತಗೊಂಡು ಹೋಗಿ ಆಯಿತು. 5 ಜನ ಹಿಂದೂಗಳು ಎಷ್ಟು ಫಾಸ್ಟ್ ಡೆತ್ ಆಗ್ತದೆ ಅಂತ ನಮಗೆ ಇದರಿಂದ ಅರ್ಥ ಆಗ್ತದೆ. ಆದ್ದರಿಂದ ಒಟ್ಟು ಬಡವರಿಗೆ ಇದು ಸದುಪಯೋಗ ಆಗಲಿ ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು 7 ದಿನದ ಹಿಂದೆ 1 ದಿನದ ಏಕ ಭಜನೆಯನ್ನು ಮಾಡ್ತಾ ಇದ್ದೇವೆ. ಹೋದ ಸಲ ತಂಬೂರಿ ಮಾಡಿದ್ದೆವು. ಈ ಸಲ ಅದನ್ನು 7 ದಿನಗಳ ನಿರಂತರ ರಾತ್ರಿ ಹಗಲು 24 ಗಂಟೆ ಪೂರ್ತಿ ಯಾವುದೇ ರೆಸ್ಟ್ ಇಲ್ಲದೆ ಸಾಪ್ತಾಹಿಕ ಭಜನೆಯನ್ನು ಮಾಡೋದರ ಮುಖಾಂತರ ಈ ಭಾಗದಲ್ಲಿ ಸಂಘಟನೆಯನ್ನು ಬೆಳೆಸುವಂಥದ್ದು ಮತ್ತು ಸಾಂಸ್ಕೃತಿಕವಾಗಿ ಇವರನ್ನು ಬೆಳೆಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಅದಕ್ಕೆ ನಿಮಗೆ ನಾವು ಬೇಕು ಅಂತ ಇಟ್ಟದಲ್ಲ, ಆದರೆ ಅದಕ್ಕೆ ಒಂದು ದೊಡ್ಡ ಸಂಘಟನಾತ್ಮಕ ಉದಾಹರಣೆ ಅಂದರೆ ಎದುರುಗಡೆ ಇರುವಂಥ ಅಕ್ಕಿಯ ರಾಶಿ. ಅದು ಈ ಊರಿನ ಮನೆಯಿಂದ ತಂದು ಕೊಟ್ಟಂಥ 5 kg ಅಕ್ಕಿ, ಅಷ್ಟೇ ಗೋಡಂನಲ್ಲಿ 5 ತೆಂಗಿನಕಾಯಿ, ಅಷ್ಟೇ ದೇವರಿಗೆ ಬೇಕಾದಷ್ಟು ದೀಪ. ಅದನ್ನು ಕೇಳಿ ತಂದು ಕೊಡ್ತಾರೆ. ಯಾಕೆಂದರೆ ನಮ್ಮ ಸಂಕಲ್ಪ ನಿಮಗೆ ಗೊತ್ತುಂಟು, ಮನಸ್ಸು ಮಾಡಿದರೆ ಎಲ್ಲಿಯಾದರೂ ಒಂದು 5 ಕ್ವಿಂಟಲ್ ಅಕ್ಕಿ ತಗೊಂಡು ಅದನ್ನು ಮಾಡ್ಬೋದು. ನನಗೆ ನಿನ್ನೆ ಇಸ್ಕಾನ್ನ ಸ್ವಾಮೀಜಿ ಇವತ್ತು ನಮಗೆ ಊಟ ಕೊಟ್ಟಿದ್ದಾರೆ. ನಿಮ್ಮದು ಏನೇ ಇರಲಿ ನಂದು ಊಟ ಸಹ ಅಲ್ಲಿ ಕೊಡಬೇಕು ಅಂತ ಇವತ್ತು ಊಟವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಸಾರ್ವಜನಿಕರ ಎಲ್ಲರ ಸಹಕಾರದಿಂದ ಮತ್ತು ಎಲ್ಲರ ಸಂಕಲ್ಪ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ತಗೊಂಡು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇವತ್ತು ಈ ಒಂದು ಸಾಪ್ತಾಹಿಕ 2ನೇ ದಿನ, ನಿನ್ನೆ ಬೆಳಿಗ್ಗೆ
ನಾವು ಸೋಮೇಶ್ವರದ ಆಡಳಿತ ಮುಕ್ತೇಶ್ವರ ಮುಖಾಂತರ ಪ್ರಾರಂಭ ಮಾಡಿರುವಂಥದ್ದು. ಇವತ್ತು ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಇವತ್ತು ಬೆಳಿಗ್ಗೆ ಅವರು 6:15ಕ್ಕೆ ನಮ್ಮದು ಪ್ರಾರಂಭ ಆಗಬೇಕಿತ್ತು. ಅವರು 6 ಗಂಟೆಗೇ ಬಂದು ಇಲ್ಲಿ ಕೂತಿದ್ದಾರೆ. ಸುಮಾರು 3/4 ಗಂಟೆ ಇಲ್ಲಿ ಇದ್ದು ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಪ್ರೋತ್ಸಾಹ ಕೊಡೋದರ ಜೊತೆಗೆ ದೀಪವನ್ನು ಬೆಳಗಿಸಿ ಇವತ್ತು ಶುಭವನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು 2ನೇ ದಿನ. ನಾಡಿದ್ದು ಆದಿತ್ಯವಾರ 3ನೇ ತಾರೀಕು ಬೆಳಿಗ್ಗೆ 6:45 ಗಂಟೆ ತನಕ ಈ ಒಂದು ಸಾಪ್ತಾಹಿಕ ಭಜನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಪ್ರತಿದಿನ ನಾವು ಸ್ವಾಮೀಜಿಗಳನ್ನು ಮತ್ತು ವಿವಿಧ ರೀತಿಯ ನಮ್ಮೆಲ್ಲರ ಮಂದಿರದ ಪ್ರೋತ್ಸಾಹಕರು ಮತ್ತು ಹಿರಿಯರನ್ನು ಕರೆದು ಅವರಲ್ಲಿ 4 ಮಾತುಗಳನ್ನು ಸತ್ಸಂಗದ ಮುಖಾಂತರ ಆಡಬೇಕು ಎನ್ನುವ ಕಾರಣಕ್ಕೋಸ್ಕರ ಕರೆದಿದ್ದೇವೆ. ನಿನ್ನೆ ವಜ್ರದೇವಿ ಸ್ವಾಮೀಜಿ ಅವರು ಬಂದಿದ್ದರು. ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ನಾವು ಯಾವ ರೀತಿ ಬದುಕಬೇಕು ಮತ್ತು ಈ ಭಜನೆಯಿಂದ ಯಾವ ರೀತಿಯ ಸಂಘಟನಾತ್ಮಕ ಕೆಲಸ ಆಗ್ತದೆ, ಇದರಿಂದ ಸಮಾಜಕ್ಕೆ ಎಷ್ಟು ಲಾಭ, ಹಿಂದುತ್ವಕ್ಕೆ ಎಷ್ಟು ಲಾಭ, ನಾವು ಹೇಗೆ ನಡೀಬೇಕು, ಇದನ್ನೆಲ್ಲವನ್ನು ಮನಮುಟ್ಟುವಂತೆ ಅವರು ಸತ್ಸಂಗ ಮಾಡಿಕೊಂಡು ಹೋಗಿದ್ದಾರೆ. ಸ್ವಾಮೀಜಿ ಬರೋದು ಭಾರಿ ಪ್ರಾಮುಖ್ಯ. ಅವರಿಗೆ ಹುಷಾರಿಲ್ಲ. ನನಗೆ ಬೆಳಿಗ್ಗೆನೇ ನನಗೆ ಫೋನ್ ಮಾಡಿ ಹೇಳಿದರು, ನನಗೆ ಸಂಜೆ ಬರಲಿಕ್ಕೆ ಆಗೋದಿಲ್ಲ. ಅವರು ನಾಳೆ ನಾಡಿದ್ದು ಯಾವತ್ತಾದರೂ ಬರ್ತೇನೆ ಅಂತ ಹೇಳಿದ್ದಾರೆ. ಹುಷಾರಾದ ತಕ್ಷಣ ಮಾನಿಲ ಸ್ವಾಮೀಜಿ ಅವರು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರೆ. ಅವರಿಗೆ ಭಜನೆ ಅಂದರೆ ಅತ್ಯಂತ ಪ್ರೀತಿಯ, ಇಡೀ ಸ್ವಾಮೀಜಿಗಳಲ್ಲಿ ಭಜನೆ ಅಂದರೆ ಅತ್ಯಂತ ಪ್ರೀತಿ ಇರುವಂಥದ್ದು ಮಾನಿಲ ಸ್ವಾಮೀಜಿ ಅವರಿಗೆ. ಅವರು ನಾಳೆ ಬರ್ತಾರೆ, ನಾಳೆ ಅಥವಾ ನಾಡಿದ್ದು ಬರ್ತಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪ್ರೀತಿಯ ಎಡಪಡಿತ ಉಪಕುಲಪತಿಗಳಿದ್ದಾರೆ. ಅವರು ಫಸ್ಟ್ ಟೈಮ್ ನಮ್ಮ ಕುಂಪಾಲಕ್ಕೆ ಬಂದದ್ದು. ಅವರನ್ನು ತುಂಬ ಸಲ ನಾನು ಕರೀಲಿಕ್ಕೆ ಪ್ರಯತ್ನ ಮಾಡಿದೆ. ನಾವು ಪ್ರತಿಭಾ ಪುರಸ್ಕಾರ ಕೊಡುವಂಥ ಸಂದರ್ಭದಲ್ಲಿ ಅವರನ್ನು ಕರೀಲಿಕ್ಕೆ ಪ್ರಯತ್ನ ಮಾಡಿದೆ. ಅವರು ನಮ್ಮ ಪುಣ್ಯ ನಿನ್ನೆ ಸಂಜೆ ತನಕ ಉತ್ತರ ಪ್ರದೇಶದಲ್ಲಿ ಯೋಗಿಯೊಟ್ಟಿಗೆ ಇದ್ದರಂತೆ. ನಮ್ಮದು ಯೋಗ, ಆ ಯೋಗಿಯೊಟ್ಟಿಗೆ ಇದ್ದವರನ್ನು ನಾವು ಇಲ್ಲಿ ಒಟ್ಟಿಗೆ ಬಂದದ್ದು ನಮ್ಮ ಯೋಗ. ಇವತ್ತು ಇನ್ನು ಹೆಚ್ಚು ಕಡಿಮೆ ಅವರು 1 ವರ್ಷ ನಮ್ಮ ಮಂಗಳೂರು ಯೂನಿವರ್ಸಿಟಿದು ಉಪಕುಲಪತಿ ಆಗಿರ್ತಾರೆ. ಆದರೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇವತ್ತು ಒಟ್ಟಿಗೆ ಸೇರಿದ್ದಾರೆ. ನನಗೆ ತುಂಬ ಸಂತೋಷ. ಯಾಕೆಂದರೆ ಸುರೇಶಣ್ಣ, ನಮ್ಮ ಮಂಗಳೂರು ಯೂನಿವರ್ಸಿಟಿಗೆ ಯಾರೋ ಭೈರಪ್ಪರು, ಯಾರೋ ಹನುಮಂತಪ್ಪರು, ಯಾರೋ ಚಿನ್ನೇಗೌಡರು, ಯಾರೋ ಇನ್ನೊಬ್ಬರು ಬರೋದು. ಆದರೆ ನಮ್ಮದೇ ಎಡಪಡಿತಾಯರು, ನಮ್ಮದೇ ಜಿಲ್ಲೆಯವರು, ನಮ್ಮದೇ ಕಡಬದವರು, ನೆಲ್ಯಾಡಿಯವರು, ನಮ್ಮ ಊರಿನವರು ಎಡಪಡಿತಾಯರು ಈ ಮಂಗಳೂರು ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಆಗಿ ಕರ್ತವ್ಯದಲ್ಲಿರುವಂಥದ್ದು ನಮಗೆ ಅತ್ಯಂತ ಸಂತೋಷ ಆಗಿದೆ. ಯಾಕೆಂದರೆ ನಮಗೆ ಮಾತೃಭಾಷೆ, ಇವತ್ತು ನಾನು ಕನ್ನಡದಲ್ಲಿ ಯಾಕೆ ಮಾತಾಡಿದರೆ ಅಂದರೆ, ಇವತ್ತು ಆರ್ಯ ಮರಾಠ ಸಮಾಜ ಈ ಒಂದು ಮಂದಿರದ ಆಸ್ತಿ. ಅವರು ಹೆಚ್ಚು ಕನ್ನಡವೇ ಮಾತಾಡೋದು. ಸ್ವಲ್ಪ ಅದಕ್ಕೋಸ್ಕರ ನಾನು ಕನ್ನಡ ಮಾತಾಡೋದು. ಇಲ್ಲದಿದ್ದರೆ ಕನ್ನಡ ಮಾತಾಡೋದಿಲ್ಲ, ತುಳುವೇ ಮಾತಾಡೋದು. ಅವರಿಗೆಲ್ಲ ಕನ್ನಡ ಬರ್ತದೆ, ಆದರೆ ಅವರ ಭಾಷೆಗೆ ಅವರಿಗೆ ಒಂದು ಗೌರವ ಕೊಡುವ ಎನ್ನುವ ಕಾರಣಕ್ಕೋಸ್ಕರ ನಾನು ಕನ್ನಡದಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಇವತ್ತು ಆ ರೀತಿಯ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಮಾಡಿಕೊಂಡು ನಮ್ಮ ಸಮಾಜದ, ನನಗೆ ಕೆಲವು ಸಲ ಬೇಸರ ಆಗ್ತದೆ, ಕೆಲವು ಸಲ ಸಂತೋಷ ಆಗ್ತದೆ. ಯೂನಿವರ್ಸಿಟಿಯಲ್ಲಿ ಯಾರು ಹೋದರೂ ಕೂಡ ಅಲ್ಲಿ ಅವನಿಗೆ ಕೆಲಸ ಆಗಲಿ ಆಗದಿರಲಿ, ಸತೀಶ್ ಕುಂಪಲನ ಹೆಸರು ಒಂದು ಬರ್ತದೆ. ಆಗದವರು ಬೈಯೋದು, ಆದವರು ಸುಮ್ಮನೆ ಕೂತ್ಕೊಳ್ತಾರೆ. ಆದವರು ಏನು ಮಾಡ್ತಾರೆ ಅಂದರೆ 1-2 ಜನರಿಗೆ ಹೇಳ್ತಾರೆ, ನಮಗೆ ಸತೀಶ್ ಕುಂಪಲ ಮಾಡಿಕೊಟ್ಟದ್ದು ಅಂತ. ಆಗದವರು ಶುರು ಮಾಡ್ತಾರೆ, ನೋಡಿ ಸತೀಶ್ ಕುಂಪಲ ಅವರಿಗೆ ಮಾಡಿಕೊಟ್ರು, ನಮಗೆ ಮಾಡಿಕೊಡ್ಲಿಲ್ಲ. ಅದೇ ಅಂತಿಮವಾಗಿ ಅಲ್ಲಿ ಕೆಲಸ ಕೊಡೋದು ಮಾತ್ರ ವೈಸ್ ಚಾನ್ಸಲರ್ ಆಗಿರುವಂಥ ಎಡಪಡಿತಾಯ ಸರ್ ಕೊಡೋದು. ಅವರು ತುಂಬ ಜನರಿಗೆ, ನಮ್ಮ ಊರಿನ ಕೆಲವರಿಗೆಲ್ಲ ಕೆಲಸ ಎಲ್ಲ ಕೊಟ್ಟಿದ್ದಾರೆ. ಕುಂಪಲಕ್ಕೆ ಕೊಡದಿರ್ಬೋದು, ಆದರೆ ಬೇರೆ ಬೇರೆ ಭಾಗದಲ್ಲಿ ನಮ್ಮ ಯೂನಿವರ್ಸಿಟಿಯಲ್ಲಿ ಕೆಲಸ ಕೊಡೋದರ ಮುಖಾಂತರ ಆ ಯೂನಿವರ್ಸಿಟಿಯಲ್ಲಿ ಯಾವ ರೀತಿಯ ಸಹಕಾರ ಆಗಬೇಕು ಎಲ್ಲವನ್ನ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಮಾಜಮುಖಿಯಾಗಿ ನಮ್ಮ ಜನಸಾಮಾನ್ಯರಿಗೆ ಕೊಡುವಂಥದ್ದು. ಮತ್ತು ನಮಗೆ ಒಂದು ರೀತಿಯ ಸಂತೋಷ. ಯಾಕೆಂದರೆ ಹೋಗಿ ತುಳುವಲ್ಲಿ ಮಾತಾಡ್ಬೋದು, ಬಾಕಿ ಅವರ ಹತ್ರ ಕನ್ನಡದಲ್ಲಿ ಮಾತಾಡಬೇಕು. ಕನ್ನಡದವರು ಮಾತಾಡೋರು ಬೇಸರ ಮಾಡಬೇಡಿ, ಆದರೆ ತುಳು ಮಾತಾಡುವಾಗ ಒಂದು ಸ್ವಲ್ಪ ಇನ್ನೂ ಭಾವನಾತ್ಮಕವಾಗಿ, ಎಲ್ಲಿಯಾದರೂ ಡೆಲ್ಲಿಯಲ್ಲಿ ಅಥವಾ ಬೆಂಗಳೂರಲ್ಲಿ ತುಳು ಮಾತಾಡೋರು ಸಿಕ್ಕಿದ ತಕ್ಷಣ ನಮ್ಮದು ಕಿವಿ ಸತ್ತಾಗ್ತದೆ. ಯಾಕೆಂದರೆ ನನ್ನ ಊರಿನವ ಇಲ್ಲಿ ಒಬ್ಬ ಇದ್ದಾನೆ ಅಂತ. ಇಲ್ಲಿ ಆ ಫಿಲ್ಮ್ಗೆ ಹೋದಾಗ ತುಳು ಅದು ಭಾವನಾತ್ಮಕ ಸಂಗತಿ. ಆಗಿರುವಾಗ ಯೂನಿವರ್ಸಿಟಿಯವರ ವೈಸ್ ಚಾನ್ಸಲರ್ ಆಗಿರುವಂಥ ಎಡಪಡಿತಾರಿ ಈ ಕಾರ್ಯಕ್ರಮಕ್ಕೆ ಬಂದಿರುವುದು ನಮಗೆಲ್ಲರಿಗೂ ಅತ್ಯಂತ ಸಂತೋಷ ಆಗಿದೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ಅಶ್ವಿತ್ ರಾವ್ ಮತ್ತು ಸಂದೀಪ್, ಹೋಮ್ ಫ್ರೆಂಡ್ಸ್ ಕ್ಲಬ್ನ ಸಂದೀಪ್ ಮತ್ತು ಛತ್ರಪತಿ ಶಿವಾಜಿ
ಕ್ಲಬ್ಬಿನ ಅಶ್ವಿತ್ ರಾವ್ ಇಬ್ಬರು ಈ ಒಂದು ಹಾರ ಮತ್ತು ಸ್ಮರಣಿಕೆಯನ್ನು ಕೊಟ್ಟು ನಮ್ಮ ಉಪಕುಲಪತಿಗಳನ್ನು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯಾವುದೇ ಸಂಘಟನೆಯನ್ನು ನಾವು ಬಿಡುವುದಿಲ್ಲ. ಅವರೆಲ್ಲ ಊರಿನಲ್ಲಿ ಎಷ್ಟು ಸಂಘಟನೆ ಉಂಟು ಅವರೆಲ್ಲ ನಮ್ಮ ಸುರೇಶ್ ಶೆಟ್ಟರು. ನಿಮಗೆ ಗೊತ್ತಿರ್ಬೋದು, ಇತ್ತೀಚೆಗೆ ನಾವು ಗೋವನ್ನು ಪ್ರೀತಿಯಿಂದ ನೋಡ್ತೇವೆ. ಗೋ ಪೂಜೆಯ ಸಂದರ್ಭದಲ್ಲಿ ಗೋವಿಗೆ ಎಲ್ಲ ಪೂಜೆ ಮಾಡ್ತೇವೆ. ಸುರೇಶಣ್ಣ, ಈ ಸಲ ಇಲ್ಲಿ ಒಂದು ಕಾರ್ಣಿಕ ನಡೆದಿದೆ. 2 ಸಂಗತಿಯನ್ನು ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವತ್ತು ನಾವು ಗೋ ಪೂಜೆ ಅವರವರ ಮನೆಯಲ್ಲಿ ಮಾಡೋದು, ನಾವು ಹೆಚ್ಚ ಅಂದರೆ ಆಯುಧ ಪೂಜೆ ಎಲ್ಲ ಮಾಡ್ತಾ ಇದ್ದೆವು. ಈ ಸಲ ಏನಾಯ್ತು ಅಂದರೆ ವಿಶ್ವ ಹಿಂದೂ ಪರಿಷತ್ನವರು ಹೇಳಿದರು ಇಲ್ಲಿ ಗೋ ಪೂಜೆ ಮಾಡಬೇಕು ಅಂತ ಹೇಳಿದರು. ಆವಾಗ ನಾನು ಹೇಳಿದೆ ಗೋಪೂಜೆ ಒಂದು ಹೊಸ ಸಂಪ್ರದಾಯ ಮಾಡಬೇಕು ಅಂತ ಒತ್ತಾಯ ಮಾಡಿದರು. ಈ ಸಲ ಫಸ್ಟ್ ಟೈಮ್ ಗೋ ಪೂಜೆಯನ್ನು ನಾವು ಬಾಲಕೃಷ್ಣ ಮಂದಿರದಲ್ಲಿ ಎಲ್ಲರೂ ಸೇರಿ ಗೋ ಪೂಜೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದೆವು. ಮಾಡಿ 1 ತಿಂಗಳಾಗುವಾಗ ನಮ್ಮ ಯಾರಿಗೂ ತಲೆ ಹೋಗಲಿಲ್ಲ. ಈ ಮಂದಿರಕ್ಕೆ ಯಾವುದು ಬೇಡ, ಎಲ್ಲವೂ ದೇವರು ಕೊಟ್ಟಿದ್ದಾರೆ, ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಿದ್ದಾರೆ. ಆದರೆ ನಮ್ಮ ತಲೆಗೇನೆ ಹೋಗಲಿಲ್ಲ. ಒಬ್ಬರು ನಮ್ಮ ಬೆಂಗಳೂರಿನ ಉದ್ಯಮಿ ಶ್ರೀನಿವಾಸರಾವ್ ಮತ್ತು ಉಷಾ ದಂಪತಿಗಳು ಅದಕ್ಕೆ ಬೇಕಾಗಿರುವಂಥ ಒಂದು ದನ ಮತ್ತು ಕರು ಬೇಕಿತ್ತು. ಅದನ್ನು ಬೆಳ್ಳಿಯ ದನ ಮತ್ತು ಕರುವನ್ನು ಅವರೇ ಸ್ವಯಂ ಪ್ರೇರಿತವಾಗಿ ಇದಕ್ಕೆ ಬೇಕು ಅಂತ ತಂದುಕೊಟ್ರು. ಅವರ ಹತ್ರ ಏನು ಮಾತಾಡಲಿಲ್ಲ. ನಾನು ಆವಾಗ ಹೇಳಿದೆ, ಈ ದೇವರ ಕಾರ್ಣಿಕ ಹೇಗುಂಟಂದರೆ ಅವರಿಗೆ ಬೇಕಾದನ್ನು ಅವರೇ ತಗೊಳ್ತಾರೆ. ನಾವೇನು ಅದಕ್ಕೆ ಮಾಡಿಕೊಟ್ಟದ್ದು ಮಾಡುವುದು ಇದೆಲ್ಲ ನಮ್ಮದೇನು ದುರಹಂಕಾರ ಇಲ್ಲ, ನಮ್ಮದೇನು ಡಂಬಾಚಾರ ಕೂಡ ಇಲ್ಲ. ದೇವರಿಗೆ ಏನು ಬೇಕು ಅದನ್ನು ಅವರು ಮಾಡ್ತಾರೆ. ನಿನ್ನೆ ಸಾಪ್ತಾಹಿಕ ಭಜನೆ ಪ್ರಾರಂಭ ಮಾಡಿದ್ದು, ಇವತ್ತಿನವರೆಗೆ ಅದಾಗೆ ದನ ನಿರಂತರ ಬರ್ತದೆ. ದನ ಬಂದು ಅದರ ಸ್ಟೆಪ್ಪಲ್ಲಿ ಮಲಗ್ತಾ ಇತ್ತು, ಹಿಂದೆ ಬೇಕಾದಷ್ಟು ದನ ಮಲಗ್ತಾ ಇತ್ತು. ಮತ್ತು ಇಡೀ ವಾತಾವರಣ ಹಾಳಾಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಗೇಟ್ ಎಲ್ಲ ಮಾಡಿದ್ದು. ನಿನ್ನೆ ಏನು ಮಾತಾಡಲಿಲ್ಲ. ಒಂದು ದನ ಸೀದ ಶ್ರೀಕೃಷ್ಣ ದೇವರ ಎದುರುಗಡೆ ಬಂದು ನಿಂತಿದೆ ಒಳಗೆ. ಅದು ದೇವರ ಕಾರ್ಣಿಕ. ಗೋವು ಎಷ್ಟು ನಮಗೆ ಹತ್ತಿರ ಆಯಿತು ಅಂತ ನೋಡಿದರೆ ನಿನ್ನೆ ದನ ಬಂತು. ಆ ಗೋವಿಗೆ ಗೌರವ ಕೊಡುವಂಥದ್ದನ್ನು ನಮ್ಮ ಸುರೇಶನ್ನ ಗುರ್ಮೆ ಫೌಂಡೇಶನ್ನ ಮುಖಾಂತರ ಕಾರ್ಯಕ್ರಮಕ್ಕೆ ನಾವೆಲ್ಲ ಹೋಗಿದ್ದೆವು. ಎಂಥ ಒಂದು ದೊಡ್ಡ ಕಾರ್ಯಕ್ರಮ ಅಂದರೆ, ಎಂಥ ಒಂದು ಕೆಲಸ ಮಾಡಿದ್ದಾರೆ ಅಂದರೆ, ಇಡೀ ಕಾಪು ವಿಧಾನಸಭಾ ಕ್ಷೇತ್ರ ಮತ್ತು ಉಡುಪಿಗೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಚ್ಚಿನಂಶ ಎಷ್ಟು ಎಕರೆ ಜಾಗ ಅಂತ ನನಗೆ ಗೊತ್ತಿಲ್ಲ. ಯಾವ ಗೋವಿಗೆ ದಿಕ್ಕಿಲ್ವೋ ಆ ಗೋವಿಗೆ ದಿಕ್ಕು ಕೊಡುವಂಥ, ಆ ಗೋವಿಗೆ ಭವಿಷ್ಯತ್ತು ಕೊಡುವಂಥ, ಮತ್ತು ಅದನ್ನು ಎಲ್ಲ ರೀತಿಯಲ್ಲಿ ಆರೋಗ್ಯಕರವಾಗಿ ಕಾಪಾಡುವಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಫ್ರೀಯಾಗಿ ಗುರ್ಮೆ ಫೌಂಡೇಶನ್ನಿಂದ ಗೋವಿಹಾರ ಎನ್ನುವ ಒಂದು ಹೊಸ ಕಾನ್ಸೆಪ್ಟ್ ಮಾಡಿಕೊಂಡು ಗೋವಿಗೆ ಪೂರ್ತಿಯಾಗಿ ಬೇಕಾದ ವ್ಯವಸ್ಥೆಯನ್ನು ಭಾರಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಆ ದಿವಸ ಎಲ್ಲ ಪೂಜ್ಯ ಪೇಜಾವರ ಶ್ರೀಗಳಿಂದ ಹಿಡಿದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುರೇಶನ ಮೇಲೆ ಇರುವಂಥ ಪ್ರೀತಿ ಯಾರಿಗಿಲ್ಲ, ಅಷ್ಟು ಪ್ರೀತಿ ಅವರು ಆ ರೀತಿಯ ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡವರು. ಅವರು ಆ ಗೋವಿಹಾರಕ್ಕೆ ಪೂರ್ತಿಯಾಗಿ ಬೇಕಾದನ್ನು ಮಾಡಿದ್ದಾರೆ. ಅದಲ್ಲದೆ ಇಡೀ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಕಷ್ಟ ಕಾರ್ಪಣ್ಯಗಳಿಗೆ ತಕ್ಷಣ ಸ್ಪಂದನೆ ಮಾಡುತ್ತಾ, ಅಲ್ಲಿ ಕೂಡ ಕೊರೋನಾ ಸಂದರ್ಭದಲ್ಲಿ 2-3 ಆ್ಯಂಬುಲೆನ್ಸನ್ನು ಫ್ರೀಯಾಗಿ ಗುರ್ಮೆ ಫೌಂಡೇಶನ್ನಿಂದ ಕೊಡುವ ಮುಖಾಂತರ ಆರೋಗ್ಯಕ್ಕೆ ಕೂಡ ಅವರು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. 4 ಆ್ಯಂಬುಲೆನ್ಸನ್ನು ಕೊಟ್ಟಿದ್ದಾರೆ. ಅವರು ಮಾಡಿರುವಂಥ ಕೆಲಸವನ್ನು ನಾನು ಹೇಳಿದರೆ ತುಂಬ ಹೊತ್ತು ಇನ್ನೂ ಸಹ ಬೇಕು. ಆ ರೀತಿಯ ಸಮಾಜಮುಖಿಯಾದ ಕೆಲಸವನ್ನು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ಅವರು ಸಮಾಜದ ಕೆಲಸವನ್ನು ಮಾಡುವಂಥ ಕೆಲಸ ಮಾಡಿದ್ದಾರೆ. ನಾನು ಒಂದೇ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡೋದು, ಮುಂದೊಂದು ದಿನ ಈ ರಾಜ್ಯದ ವಿಧಾನಸಭೆಗೆ ಅವರು ಹೋಗುವಂತಾಗಲಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ಅವರನ್ನು ಪ್ರಾರ್ಥನೆ ಮಾಡೋದು. ಅದು ಶ್ರೀಕೃಷ್ಣ ಪರಮಾತ್ಮನ ಒಂದು ಇಚ್ಛೆ ಹಾಗೆ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಗುರ್ಮೆ ಸುರೇಶ್ ಶೆಟ್ಟಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ವ್ಯಾಯಾಮ ಶಾಲೆಯ ವೀರಾಂಜನೇಯ ವ್ಯಾಯಾಮ ಶಾಲೆ ಅದರ ಅಧ್ಯಕ್ಷರಾದ ಮನೋಜ್ ಇವರು, ಜೊತೆಗೆ ನಮ್ಮ ಹಿಂದೆ ಆರೋಗ್ಯದ ಕೆಲಸವನ್ನು ಅತ್ಯಂತ ಸಮರ್ಪಕವಾಗಿ ಮಾಡಿರುವಂಥ ಆನಂದ ಮಿತ್ರನಗರ ವೆಲ್ನಾಕ್ ಸಂಸ್ಥೆಯಲ್ಲಿ ಕೆಲಸ ಈ ಇಬ್ಬರು ಬಂದು ನಮ್ಮ ಸುರೇಶಣ್ಣನಿಗೆ ಗೌರವದ ಸ್ಮರಣಿಕೆ ಮತ್ತು ಶಾಲನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತೀನಿ. ನಮ್ಮ ಮುತ್ತಪ್ಪರಯ್ಯವರ ಒಂದು ಸಂಸ್ಥೆಯ ಮುಖಾಂತರ ಈ ಸಮಾಜದಲ್ಲಿ, ಇಡೀ ರಾಜ್ಯದಲ್ಲಿ ಯಾವ ರೀತಿ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದಾರೆ ಎನ್ನುವುದನ್ನು ನೀವು ನೋಡಿದ್ದೇವೆ. ಪುತ್ತೂರಿನ ಮಾಲಿಂಗೇಶ್ವರ ದೇವಸ್ಥಾನದ ರಥ ಇರ್ಬೋದು, ಅವರ ಅಕ್ಕನ ಮಗ ಅಲ್ಲ, ತಂಗಿ ಮಗ
ಅವರ ಕಾಶ ತಂಗಿಯ ಮಗ ಆತ್ಮೀಯರು, ಭಾರಿ ಅತ್ಯಂತ ಒಡನಾಟ ಇರುವವರು. ಅವರು ಹೋಗಿ ಇಲ್ಲಿ ಬಂದು ಹೋಗ್ತೇನೆ ಅಂತ ಹೇಳಿದೆ. ಮನ್ವಿಜ್ರೆ, ನಿಮ್ಮಂಥ ಒಂದು ಚಲನಚಿತ್ರ ಅಂತ ಒಂದು ಒಳ್ಳೆಯ ಹುಡುಗ ಮತ್ತು ಒಳ್ಳೆಯ ಮನಸ್ಸಿನವರು ಈ ಒಂದು ವೇದಿಕೆಯಲ್ಲಿ, ಅದು ನಮ್ಮ ಸಂತೋಷ. ಆ ಕಾರಣಕ್ಕೋಸ್ಕರ ನೀವು ಕೂತ್ಕೊಳ್ಬೇಕು ಅಂತ ಹೇಳಿದ್ರು. ಇಲ್ಲಿ ಬರುವಾಗ ಸಂಬಂಧ ನನ್ನನ್ನು ಬಿಟ್ಟರು ತಂದೆ ಅಲ್ಲ, ಇವರ ಸ್ಟೂಡೆಂಟ್ ಕ್ಲಾಸ್ಮೇಟ್ ಏನೆಲ್ಲ ಆಗಿದ್ರು, ಮತ್ತೆ ಅವರು ಒಟ್ಟಿಗೆ ಆದರು, ನಾನು ಬೇರೆ ಆದೆ. ಒಟ್ಟು ಮನ್ವಿಜ್ ಶೆಟ್ಟರು ಅತ್ಯಂತ ಪ್ರೀತಿಯಿಂದ ಬೆಂಗಳೂರಲ್ಲಿ, ಮೈಸೂರಲ್ಲಿ ಎಲ್ಲೆಲ್ಲಿ ಇರ್ತಾರೆ, ಆದರೆ ಮಂಗಳೂರಲ್ಲೇ ಇದ್ದುಕೊಂಡು ನಮ್ಮ ಈ ಕಾರ್ಯಕ್ರಮಕ್ಕೆ ಮನ್ವಿಜ್ ಶೆಟ್ಟಿ ಅವರು ಬಂದಿದ್ದಾರೆ. ಅವರನ್ನು ನಮ್ಮ ಮಂದಿರದ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ನಿರಂತರವಾಗಿ ಪ್ರೋತ್ಸಾಹ ಮಾಡುವ ಜಗನ್ನಾಥ್ ಶೆಟ್ಟಿ ಇವರನ್ನು ಕೂಡ ವಿಶ್ವವಿದ್ಯಾನಿಲಯಗಳು ಅಂತ ಹೇಳಿದರೆ ಯಾರೋ ಹೊರಗಿನವರು ಬಂದು ಕುಲಪತಿಗಳು ಹೆಚ್ಚಾಗಿ ಆಗ್ತಾರೆ. ಆದರೆ ಈ ಬಾರಿಯ ಕುಲಪತಿಗಳು ಯಾರು ಕೇಳಿದರೆ ನಮ್ಮದೇ ಊರಿನವರು ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ. ಆರ್ಥಿಕವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯ ಮೇಳೈಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಯಾರು ಕೇಳಿದರೆ ಶ್ರೀಯುತ ಎಡಪಡಿ ತಯಾರು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅಂತ. ಬೇರೆ ಬೇರೆ ರಂಗಗಳಲ್ಲಿ ವಿಶ್ವವಿದ್ಯಾನಿಲಯ ಶ್ರಮ ಪಡ್ತಾ ಇರುವಂಥ ಶ್ರೀಯುತ ಪಿಕೆಯ ಮಾತು. ಶ್ರೀ ಬಾಲಕೃಷ್ಣ ಹಾಗೆ ಅಖಂಡ ಭಜನ ಸಪ್ತಾಹ ಶಕ್ತಿ ಸಂವರ್ಧನೆ ಇಂಥ ಒಂದು ಸಭಾ ಸ್ವಲ್ಪ ಸಮಯ ಕಳೆಯುವುದು ಅಂತ ಹೇಳಿದ್ರೆ ಒಂದು ರೀತಿಯ ಪುಣ್ಯದ ಕೆಲಸ ನಾವು ಮಾಡ್ತಾ ಇರುವಂಥದ್ದು. ನಮ್ಮ ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ, ಸಂತೋಷ ಸಿಗಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ತೇವೆ ನಾವು, ಭಜನಾ ಮಂದಿರಕ್ಕೆ ಹೋಗ್ತೇವೆ ನಾವು. ನಾನು ಕೊಕ್ಕಡದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇರುವಾಗ ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆ ತನಕ ನಾವು ವಿದ್ಯಾರ್ಥಿಗಳು ಭಜನೆಯಲ್ಲಿ ನಿರತರಾಗಬೇಕಿತ್ತು. ಅದು ಕಡ್ಡಾಯ. ಈ ರೀತಿಯಲ್ಲಿ ಆ ಎಳೆಯ ವಯಸ್ಸಿನಲ್ಲಿಯೇ ನಮಗೆ ಸಂಸ್ಕಾರಯುತವಾದಂಥ ಸಂಸ್ಕೃತಿಯನ್ನು ನಾವು ಪಡೀಲಿಕ್ಕೆ ಬೇಕಾದ ಪೂರಕವಾದ ವಾತಾವರಣ ಆ ಕಾಲದಲ್ಲಿ ಶಿಕ್ಷಣ ನೀಡ್ತಿತ್ತು. ಇವತ್ತು ಶಾಲೆಗಳಲ್ಲಿ ಇದೆಯೋ ಇಲ್ವೋ ಅಂತ ಹೇಳಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಕಲ್ಲಡ್ಕದ ಶ್ರೀ ರಾಮ ಮಂದಿರದಲ್ಲಿ, ರಾಮ ಶಿಕ್ಷಣ ಮಂದಿರ ಇದೆ, ರಾಮ ಮಂದಿರ, ಅಲ್ಲಿ ಕೊಡ್ತಾ ಇದ್ದಾರೆ, ಸಂಸ್ಕಾರಯುತವಾದಂಥ ಶಿಕ್ಷಣ ನೀಡ್ತಾರೆ. ಹಾಗೆ ನಮ್ಮ ಶಾರದಾ ವಿದ್ಯಾಲಯದಲ್ಲಿ ನೀಡ್ತಾ ಇದ್ದಾರೆ ನಮ್ಮ ಶ್ರೀ ಎಂ ಬಿ ಪುರಾಣಿಕ್ ಅವರು. ಹೀಗೆ ನಮ್ಮ ಭಾರತೀಯ ಸನಾತನ ಹಿಂದೂ ಧರ್ಮದ ಶಕ್ತಿ ಏನು, ಅದರ ಮಹತ್ವ ಏನು, ಅದರ ಮಹಾತ್ಮೆ ಏನು ಅಂತೇಳಿ ಪ್ರತಿಯೊಬ್ಬರಿಗೆ ಮನವರಿಕೆ ಆಗಬೇಕಾದ್ರೆ ಅದರ ಪ್ರತಿಫಲ ನಾವು ಪಡಿಬೇಕಾಗತ್ತೆ. ಅದು ಯಾವಾಗ ಸಾಧ್ಯ ಆಗ್ತದೆ ಅಂತ ಹೇಳಿದರೆ ನಾವು ಈ ಭಜನೆ, ಯೋಗ, ಮೆಡಿಟೇಷನ್ ಇಂಥ ಸತ್ಸಂಗದಲ್ಲಿ ತೊಡಗುವಾಗ ನಮಗೆ ಒಂದು ರೀತಿಯ ವಿಶೇಷವಾದಂಥ ಶಕ್ತಿ ಒಳಗೆ ಉತ್ಪತ್ತಿ ಆಗ್ತದೆ. ಈ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಪ್ರತಿಯೊಬ್ಬರು ಅವರು ಅನುಭವಿಸಬೇಕಾಗತ್ತೆ. ಸಿದ್ದಯ್ಯ ಪುರಾಣಿಕ ಅಂತ ಹೇಳುವಂಥ ಒಂದು ಕನ್ನಡದ ಕವಿ ಹೇಳಿದರು, ಓದಿ ಬ್ರಾಹ್ಮಣನಾಗು ಹುಟ್ಟಿನಿಂದ ಅಲ್ಲ ಅಂತ. ಓದಿ ಬ್ರಾಹ್ಮಣನಾಗು, ಕಾದಾಡಿ ಕ್ಷತ್ರಿಯನಾಗು, ದುಡಿದು ಶೂದ್ರಯ ವೈಶ್ಯನಾಗು, ಏನಾದರಾಗು ನೀ ಮೊದಲು ಮಾನವನಾಗು ಅಂತ ಹೇಳುವಂಥದ್ದು. ಈ ಕೊನೆಯ ಸಾಲು ನನಗೆ, ನಿಮಗೆ, ಮತ್ತೆ ಇಲ್ಲಿ ಸೇರಿರುವ ಸರ್ವರಿಗೂ ಕೂಡ ಬಹಳ ಖುಷಿ ಕೊಡುವಂಥದ್ದು, ಮನಸ್ಸಿಗೆ ಮುದ ಕೊಡುವಂಥದ್ದು. ಮಾನವೀಯರಾಗಬೇಕು ಅಂತ ಕೋವಿಡ್ ಸಂದರ್ಭದಲ್ಲಿ ಈ ಶ್ರೀ ಬಾಲಕೃಷ್ಣ ಮಂದಿರದಲ್ಲಿರುವಂಥ ಎಲ್ಲರೂ ಕೂಡ ಕಿಟ್ ಕೊಟ್ಟರಂತೆ. ಎಲ್ಲರಿಗೆ, ಅನೇಕರಿಗೆ ಕಿಟ್ ಕೊಟ್ಟರು. ನಾನು ಕೂಡ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಮಾಜಮುಖಿಯಾಗಿ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಶಿಕ್ಷಕರು, ನಮ್ಮ ಶಿಕ್ಷಕೇತರ ಬಂಧುಗಳನ್ನು ಇಟ್ಟುಕೊಂಡು ಅಕ್ಕಪಕ್ಕದ ಹಳ್ಳಿಗೆ ಹೋಗಿ ಕಿಟ್ಟನ್ನು ಕೊಟ್ಟೆವು. ನಾವು ಪ್ರಚಾರಕ್ಕಾಗಿ ಅಲ್ಲ, ಮಾನವೀಯತೆ ಮೆರೀಲಿಕ್ಕೆ. ಅನ್ನದ ಮಹತ್ವ ಏನು ಅಂತ ನಮಗೆ ಗೊತ್ತಿದೆ. ಹಳ್ಳಿಯಲ್ಲಿ ಬೆಳೆದವ ನಾನು, ಗೊಬ್ಬರ ತಲೆಯಲ್ಲಿ ಹೊತ್ತುಕೊಂಡು ಹೋದವ ನಾನು, ದನ ಮೇಯಿಸಿದವ, ಹಾಲು ಕರೆದವ,
ಆದ ಕಾರಣ ಕಾಪಿನಲ್ಲಿ ಗೋವಿವಾರ ಮಾಡಿದಂಥ ಗುರುಮೆ ಸುರೇಶ್ ಶೆಟ್ಟರು ದೇವರಿಗೆ ಸಮಾನ ಅಂತ ನಾನು ಅರ್ಥ ಮಾಡಿಕೊಳ್ತೇನೆ. ಇದು ಇವತ್ತಿರುವಂಥದ್ದು. ಯಾಕೆಂತೇಳಿದರೆ ನಮ್ಮಲ್ಲಿ ಹಣ ಇರುತ್ತೆ, ಐಶ್ವರ್ಯ ಇರುತ್ತೆ, ಅದರ ಸದ್ವಿನಿಯೋಗ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಭಗವತ್ ಸಂಕಲ್ಪ ಆಗಬೇಕು. ಗುರುಮೆ ಅವರಿಗೆ ಅದಾಗಿದೆ ಅಂತ ಅಹಂ ಇಲ್ಲದ ಒಂದು ಗುರುಮೆ, ಆ ಗುರುಮೆ ಫೌಂಡೇಶನ್ ಮೂಲಕ ಜನಸೇವೆ ಮಾಡುವಂಥವರು. ಅದಕ್ಕೆ ನಮ್ಮ ಯುವಕರ ಕಣ್ಮಣಿ ಸತೀಶ್ ಕುಂಪಲ ಅವ್ರು ಹೇಳಿದರು, ವಿಧಾನಸಭೆಗೆ ಬರಬೇಕು ಅವರು ಅಂತ ಹೇಳುವಂಥದ್ದು. ನಾನು ನೀವು ಹೇಳೋದಲ್ಲ, ಅವ್ರು ಖಂಡಿತ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ದೇವರವರನ್ನು ಕರೆದುಕೊಂಡು ಹೋಗ್ತಾರೆ. ಯಾಕಂದ್ರೆ ಜನಸೇವೆ ಮಾಡ್ತಾ ಇದ್ದಾರೆ, ನಿಷ್ಕಲ್ಮಶವಾದ ಮನಸ್ಸಿನಿಂದ. ಪ್ರಚಾರ ಪ್ರಿಯರಲ್ಲ ಅವರು. ಅವರ ಮನಸ್ಸಿಗೆ ಖುಷಿ ಕೊಡುವಂಥದ್ದು, ನಾನು ಮಾಡುವಂಥದ್ದು ಒಳ್ಳೆಯ ಕೆಲಸ ಅಂತ ಅವರಿಗೆ ಮನವರಿಕೆಯಾಗಿ ಮಾಡ್ತಾರೆ. ಇದು ಮುಖ್ಯ ಆಗತ್ತೆ ಇವತ್ತು. ಹಾಗೆ ಮನು ಶೆಟ್ಟಿ ಇದ್ದಾರೆ ಇವರು. ಮನು ಶೆಟ್ಟಿ ಕೂಡ ಒಬ್ಬರು ಯುವ ನೇತಾರರು ಕೂಡ. ಅವರ ಮಾವನಿಂದ ಪ್ರೇರಣೆ ಪಡ್ಕೊಂಡವರು, ಅವರ ತಂದೆಯಿಂದ ಸಂಸ್ಕಾರ ಪಡ್ಕೊಂಡು ಬಂದವರು. ಹಾಗಾಗಿ ಅವರಲ್ಲಿ ಕೂಡ ಸಮಾಜಮುಖಿಯಾದ ಚಿಂತನೆ ಇರುತ್ತೆ. ಸರಿಯಾದ ದಾರಿ ಹಿಡ್ಕೊಂಡು ಸಮಾಜಕ್ಕೆ ಆದರ್ಶಪ್ರಾಯರಾಗಿ ನಾವು ಬದುಕುವುದು ಮುಖ್ಯ ಅಲ್ಲ, ಸಮಾಜಮುಖಿಯಾಗಿ ಜೀವನ ಸಾಗಿಸಬೇಕು ಅಂತ ಹೇಳುವಂಥದ್ದು ಮನು ಶೆಟ್ಟಿಯವರ ಒಂದು ತತ್ವಾದರ್ಶ ಅಂತ ನಾನು ನೋಡಿಕೊಂಡು ಬಂದಿದ್ದೇನೆ. ಅದರಂತೆ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಸೇರಿ ನಾವು ಇಲ್ಲಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ಅಂತ ಹೇಳಿದರೆ ಖಂಡಿತ ಇದು ಭಗವತ್ ಸೇವೆ. ಎಲ್ಲರಿಗಿಂತ ಭಾಗ್ಯ ಸಿಗುವುದಿಲ್ಲ. ಹಾಗಿರುವಾಗ ಈ ಕೋವಿಡ್ ನಮಗೆ ಹೇಳಿಕೊಟ್ಟದ್ದು ಏನು ಅಂತ ಹೇಳಿದ್ರೆ, ನಾನು ನನ್ನಿಂದಲೇ ನಾನೇ ಸರ್ವಸ್ವ ಅಂತ ಹೇಳುವಂಥದ್ದು ಶೂನ್ಯ. ನಮಗೆಲ್ಲರಿಗೂ ಅರ್ಥ ಆಗಿದೆ. ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಕೋವಿಡ್ ಇನ್ನೂ ಬಿಟ್ಟು ಹೋಗಲಿಲ್ಲ. ಜೂನ್ ತಿಂಗಳಲ್ಲಿ ನಾನು ಬಂದು ನೋಡ್ತೇನೆ ಅಂತ ಹೇಳಿದೆ. ಯಾಕೆಂತಂದರೆ ಜನರು ಸರಿದಾರಿಗೆ ಬಂದಿದ್ದಾರೋ ಇಲ್ಲವೋ ಅಂತ ನೋಡ್ತೇನೆ, ಸರಿದಾರಿಗೆ ಬರಲಿಲ್ಲ ಅಂತ ಹೇಳಿದರೆ ಇನ್ನೊಂದು ಪಾಠ ಕಲಿಸಿಯೇ ಹೋಗ್ತೇನೆ ಅಂತ ಹೇಳುವಂಥದ್ದು. ಆ ರೀತಿಯಲ್ಲಿ ಕೋವಿಡ್ ಅದು ಮಹಾಮಾರಿ ಅಲ್ಲ, ನನ್ನಂಥವರಿಗೆ ವಿಶ್ವಗುರುವಾಗಿ ಪರಿಣಮಿಸಿದೆ ಅದು. ಅದರಿಂದ ನಾವು ಇವತ್ತು ಜನಮುಖಿಯಾಗಿ ಜನಪರವಾಗಿ ಕೆಲಸ ಮಾಡಲಿಕ್ಕೆ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಮನಸ್ಸುಗಳ ಬೆಸುಗೆ ಆಗಬೇಕು. ನಾವೆಲ್ಲರೂ ಕೂಡ ಒಂದು ಸೋದರತೆಯಿಂದ ಬದುಕಿ ಬಾಳಬೇಕು ಅಂತ ಹೇಳುವಂಥ ಒಂದು ಇದು ಅಂಥ ಸಂಕಲ್ಪ ಇಂಥ ಕ್ಷೇತ್ರದಲ್ಲಿ ಆಗ್ತದೆ. ಆದ ಕಾರಣ ನಾನು ಹೆಚ್ಚು ಹೊತ್ತು ಮಾತಾಡೋದಿಲ್ಲ. ಏನಂತ ಹೇಳಿದ್ರೆ ಎಲ್ಲರಿಗೂ ಶುಭವಾಗಲಿ. ನನಗಿಂತ ಒಂದು ಒಳ್ಳೆಯ ಅವಕಾಶ ಕಲ್ಪಿಸಿಕೊಟ್ಟ ಸರ್ವರಿಗೂ ಕೂಡ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮನಸ್ಸುಗಳ ಬೆಸುಗೆ ಆಗಬೇಕು, ತನ್ಮೂಲಕವಾಗಿ ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅನ್ನುವಂತಹ ಶುಭ ಹಾರೈಕೆಯ ಮಾತುಗಳನ್ನು ಆಡಿದಂತಹ ಡಾಕ್ಟರ್ PS ಎಡಪಡಿತಾಯ ಇವರಿಗೆ ವಂದನೆಗಳನ್ನು ಹೇಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಮತ್ತೋರ್ವ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ, ಶ್ರೀ ಗುರುಮೆ ಸುರೇಶ್ ಶೆಟ್ಟಿ ಇವರು. ಇವರ ಕಾರ್ಯಕ್ರಮವನ್ನು ನಾನು ಒಂದು 2-3 ವರ್ಷಗಳ ಹಿಂದೆ ಉಡುಪಿ ಉಚ್ಚಿಲದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿದ್ದೆ. ರಾಜಕೀಯ ಮುಂದಾಳುಗಳು ಹೆಚ್ಚಾಗಿ ಧಾರ್ಮಿಕ ಉಪನ್ಯಾಸವನ್ನು ಮಾಡೋದಿಲ್ಲ, ಆದರೆ ನಿರರ್ಗಳವಾಗಿ ಮಾತನಾಡಬಲ್ಲಂತಹ, ಧಾರ್ಮಿಕ ಚಿಂತನೆಯನ್ನು ನೀಡಬಲ್ಲಂತಹ, ಸಮಾಜಕ್ಕೆ ಆದರ್ಶಮಯ ಜೀವನವನ್ನು ಹೇಗೆ ಮಾಡಬಹುದು ಅಂತ ಹೇಳಿಕೊಡಬಲ್ಲಂತಹ ಒಬ್ಬ ಧಾರ್ಮಿಕ ಮುಂದಾಳು, ಒಬ್ಬ ರಾಜಕೀಯ ಮುಂದಾಳು ಇದ್ರೆ ಅದು ಶ್ರೀಯುತ ಗುರುಮೆ ಸುರೇಶ್ ಶೆಟ್ಟಿ ಅವರು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ಭಾವಿಸ್ತೇನೆ. ಅಂತಹ ಒಬ್ಬ ವ್ಯಕ್ತಿಯಾಗಿ ಮಾತಿನ ಜೊತೆಯಲ್ಲಿ ಸಾಮಾಜಿಕ ಕಾರ್ಯಗಳನ್ನು ಕೂಡ ಮಾಡ್ತಾ ತನ್ಮೂಲಕವಾಗಿ ಇಡೀ ಸಮಾಜಕ್ಕೆ ಆದರ್ಶಮಯ ಜೀವನವನ್ನು ಹೇಗೆ ನಡೆಸಬೇಕು ಅನ್ನುವಂಥದ್ದನ್ನು ತೋರಿಸಿಕೊಡ್ತಾ ಇರುವಂಥ ಶ್ರೀಯುತ ಗುರುಮೆ ಸುರೇಶ್ ಶೆಟ್ಟಿ ಇವರಿಂದ ಇದೀಗ ಮಾತು. ಜಗತ್ತಲ್ಲಿ ವಿಶಿಷ್ಟమైన ಒಂಜಿ ಸಂಸ್ಕೃತಿ ಅವು ತುಳುನಾಡ ಸಂಸ್ಕೃತಿ. ಬಹುಶಃ ಭಜನೆ ದೇವ್ ಬೋರ್ಡ್ ಬಂದಾಗ ಭಜನೆ ಎತ್ತಿನ ಅಲ್ಪ ವಿಭಜನೆ ಇದ್ದಿಗೆ ಬಂದಲೆ ಅವಕ್ಲ ಸಾರ್ವಜನಿಕ ಆರಾಧನೆ ದೇವ್ ಬೋರ್ಡ್ ಬಂದಾಗ ಆಪತ್ತುಲು ದುರಿತಲು ಎರೆಲ್ಲ ಬಿಡುದು ಬೋತ್ಸೆಗೆ ಅಂಚಿನ ಶ್ರೀರಾಮಚಂದ್ರನೇ ಆ ದುರಿತ ಬಿಡ್ತುಜ್ಜಿ, ಸತ್ಯಹರಿಶ್ಚಂದ್ರನೇ ಆ ದುರಿತ ಬಿಡ್ತುಜ್ಜಿ. ಪನ್ಪೆರತ್ತೆ ಶತಸುತರ ಪಡೆದ ಧೃತರಾಷ್ಟ್ರನ ಗತಿ ಏನಾಯಿತು ಅಂದು ನಮ್ಮ ಹಿರಿಯರು ನಮ್ಮನ್ನು ಕೇಳೊಂದೇ ಅದು ತುಂಬ ಪಜಿದಿತ್ತೇರು. ನೃಪರೊಳಗೆ ಅತಿಶ್ರೇಷ್ಠ ಬಲವಂತ ರಘುರಾಮ, ಅಪ್ರತಿಮ ಶೂರ ಲಕ್ಷ್ಮಣ ದೇವರು, ಚಪಲಾಕ್ಷಿ ಸೀತೆಯನ್ನು ಕಳನ್ನು ಕದ್ದೊಯ್ಯುವಾಗ ವಿಪರೀತ ವೀರರಿದ್ದೆಯನ್ನು ಮಾಡಿದರು. ಆರೆಯನ್ನು ಮಾಡುವರು ಆರಿಂದಲೇ ಏನಹುದು, ಪೂರ್ವ ಜನ್ಮದ ಕರ್ಮ ವಿಧಿಬೇನ ಬಿಡೋದು ಬನ್ಲೆಕ್ಕ ಈ ದುರಿತಲು ಯಾಪ ಎರನ್ನ ಬಾಗಿಲು ದರ್ಬಂಗ್ ಗೊತ್ತುಜ್ಜಿ. ನಮ್ಮ ಈ ಕೋವಿಡ್ ನಮ್ಮ ದೂತ ಪಂಡ್ಯರ್ ಸತೀಶ್ ಅಣ್ಣೆ ಒಂಜಿ 4 ಆಂಬುಲೆನ್ಸ್ ಎನ್ನ ಅಮ್ಮಲ್ಲೇ ಕೂಡ ಕೊಡ್ತಾ ಪಂಡದು. ಯಾನು ಒಂದಿನ ದೇಗ ಮನಸ್ಸು ಮಾಡ್ತೆ ಬಂದಾಗ ಎಂಕುಲು ಎನ್ನ ಕಣ್ಣೆತ್ತುರಡೆ ಕಾಂಡೆ ಆಂಬುಲೆನ್ಸ್ ಫೋನ್ ಮಾಡ್ತಂಡ
ಅವು ಬಂದಾಗ ಮಧ್ಯಾಹ್ನ ಬಯ್ಯ ಅಂತನು ಅದಾಗ ಪೇಷಂಟ್ ತೀರ್ಪು ಅಂತೇಳಿ ಒಂಜಿ ಕೋಟಿ ನಮ್ಮ ಇತ್ತು ವ್ಯವಸ್ಥೆ ಇತ್ತಂದಲ್ಲ 1 ಕೋಟಿ ಆಸ್ಪತ್ರೆ ಬೆಡ್ ಇಜ್ಜಿ ಬೆಡ್ ಎತ್ತನ್ನು ಆಕ್ಸಿಜನ್ ಇಜ್ಜಿ ಕಣ್ಣೆದುರುಡೆ ನಮ್ಮ ನಿಗಲಿ ಆಶ್ಚರ್ಯ ಅವು ಎನ್ನ ಕಣ್ಣೆದುರುಡೆ ಹೆಂಗ್ ತೆರಿದ 400 ಜನ ಹೆಂಗು ಕಲೆ ಒಂದು ಹೆಂಗು ಅವು ಬಳ್ಳಾರಿ ಉಪ್ಪು ಬೆಂಗಳೂರು ಉಪ್ಪು ಬಾಂಬೆ ಉಪ್ಪು ಉಡುಪಿ ಉಪ್ಪು ಕುಡ್ಲಪ್ಪು ಅಂಚಾದು ಒಂಜಾತು ದೇ ಬಂದಾಗ ನಮ್ಮ ಒಂದು ಈ ಊರುಡು ಪುಟ್ಟದ ಈ ಊರು ಬಲಿದ ಬಂದಾಗ ಆ ಊರ್ದ ಋಣ ನಂಗೆ ಉಪ್ಪಣಿಗೆ ಐಕೆ ಪಂಪಿರುತ್ತೆ ಹೆತ್ತ ಸೂತಕವು 10 ದಿನ ಪರ್ಯಂತ ಸತ್ತ ಸೂತಕವು 11 ದಿವಸ ಮತ್ತೆ ಋಣ ಸೂತಕವು ಜನ್ಮ ಜನ್ಮಾಂತರದಿ ಎತ್ತ ಹೋದರು ಬಿಡದು ಬೆನ್ನತ್ತಿಬಹುದು ಪಂಡದು ಅಂಚಾದು ಪಂಪೆರು ನಾಲಿಗೆ ಈ ನಾಡನ್ನು ಕಟ್ಟಬೇಕು ಧರ್ಮ ಈ ನಾಡನ್ನು ಜೋಡಿಸಬೇಕು ಪಂಡದು ಅಂಚಾದು ಬಾರಿ ಪೊರ್ಲು ಪೊಲಿಕೆದ ಈ ವ್ಯವಸ್ಥೆ ಮುಲ್ಪ ಅವನೊಂದು ಎಂಗೆಲ್ಲಿ ಖುಷಿ ಆಯ್ಪೇನಿ ನಮ್ಮ ಎಡಿಪಾಟಿತೆ ಸರ್ ಪಣ್ಲೆಕ್ಕ ಒಂದು ಅರ್ಧ ಗಂಟೆ 3/4 ಗಂಟೆ ಮುಲ್ಪ ಕುದ್ದುಂಡ ಮನಸ್ಸು ಒಂಜಿ ಸಮಾಧಾನ ಚಿಕ್ಕೊಂಡು ನಮ್ಮಡೆ ಇನ್ನಿ ಓಡುತ್ತಿನ ಆಸ್ತಿ ಅಂತಸ್ತು ಬಂಗಾರ ಪೂರ ಉಂಡು ಅಂಡ ಕಡಿಮೆ ಆಗ್ತೀನಿ ನಂಗೆ ಮನಃಶಾಂತಿ ಮಾತ್ರ ಒಂದು ದೇಪನ್ನಾಗ ಮರಣಿ ಒಂಜಿಡು ಒಂಜಿ ವೆಬ್ ಸೀರೀಸ್ ಸುಮಾರು ಒಂಜಿ 10-12 ದೇಶಡೆ ಒಂದು ತೂ ಅಂತೇರು ವಚನ ಸಾಹಿತ್ಯದ ವೈವಿಧ್ಯತೆ ಪಂಡದು ಅನನ್ಯತೆ ಪಂಡದು ಒಂಜಿ ಡಿಬೇಟ್ ಇತ್ತು ದೂರದ ಇಟರ್ನಿಟಿ ಕುತ್ತದವರಿ ಕೌಡೂರು ನಾರಾಯಣ ಪಂಡದು ಪನ್ಪೇರು ಎಂಕೆಲೆ ಮೂಲ ಅಷ್ಟೈಶ್ವರ್ಯ ಉಂಡು ಅಂಡ ಅಲ್ಪತ್ತಿನ ಒಂದು ಆಧ್ಯಾತ್ಮ ಅಲ್ಪತ್ತಿನ ಒಂದು ವಿಶ್ವಾಸ ಅಲ್ಪತ್ತಿನ ಸಂಬಂಧ ಅಲ್ಪತ್ತಿನ ಕೌಟುಂಬಿಕ ಒಂದು ಹಿನ್ನೆಲೆ ಖಂಡಿತ ಮುಲ್ಪ ಸಾಧ್ಯ ಪನ್ಪೇರು ಐಕ್ ಪನ್ಪೇರು ಸಿರಿತನದ ಮಬ್ಬಿನಲ್ಲಿ ಹಾಡಿನಲ್ಲಿರುವುದಕ್ಕಿಂತ ಗುಡಿಸಲಲ್ಲಿ ಉಪ್ಪಿರದ ಗಂಜಿಲೇಸು ಸಂತೃಪ್ತ ಪರಿಸರದಿ ಬಡತನವೇ ಆಭರಣ ಹಣವೇ ಇಹಪರವಲ್ಲ ತಿಳಿದು ನೋಡ ಪಡ್ಲೆಕ್ಕ ನಮ್ಮ ಪೂರ್ವಜರು ಆ ಹಣನು ತೃಣವಾ ತುಳಿನ ಹೆಸರಾದು ಇನ್ನು ಇಂಚಿನ ಬದುಕು ಸಾಧ್ಯ ಆತನ ಬಂದನೆ ಅಂಚಾದು ಒಂದು ತೆಲುಗುದ ಒಂದು ಕವಿ ಬಾರಿ ಪೊರ್ಲುಡು ಬರೆಪೇರು ನನ್ನ ದೇಶ ಭಗವದ್ಗೀತಾ ನನ್ನ ದೇಶ ಅಗ್ನಿ ಪುನೀತ ಸೀತಾ ನನ್ನ ದೇಶ ಸಂಸ್ಕಾರ ಗಂಗಾ ನನ್ನ ದೇಶ ಕರುಣಾಂತರಂಗ ಪಂಡದು ಆ ತೆಲುಗುದ ಒಂದು ಕವಿ ಒಂದು ಕೊಡಿ ಬರೀತಾರೆ ಏತು ಪೂರ್ವದ ದೇಶ ನಮ್ಮ ಐಕೆ ಹಿರಿಯರು ಬಂದ್ಬಿರುತ್ತೆ ಕೇವಲ ಕಲ್ಲು ಮುಳ್ಳುಗಳ ನಾಡು ಇದಲ್ಲ ಹೇಗೋ ಎಂತ ಬದುಕಿದವರು ನಾಡಿದಲ್ಲ ವಾತ್ಸಲ್ಯದ ಸುದೈತ್ತ ಮಾತೃಭೂಮಿ ಸ್ವಾಭಿಮಾನದ ಸಂಕಲ್ಪ ನೀಡಿ ಫಲವಿತ್ತ ಪಿತೃಭೂಮಿ ಹರಿಹರರು ಒಂದಾಗಿ ಮೈದಳೆದ ಪುಣ್ಯಭೂಮಿ ಲಕ್ಷ್ಮೀ ಸರಸ್ವತಿ ಪಾರ್ವತಿಯೆಲ್ಲ ಸೇರಿ ದುರ್ಗೇರದ ಕರ್ಮಭೂಮಿ ಚತುರ್ವೇದಗಳ ತವರು ಎಂತಕ್ಕಂಥ ಮಾತನ್ನ ಈ ನಾಡಿನ ಬಗ್ಗೆ ಪಂಪೇರು ಬಂದಿಲ್ಲ ಅಂಚಿತ್ತಿನ ಒಂಜಿ ಪೊರ್ಲುದ ಒಂಜಿ ಐಕಾಸರ ಪಂಪೇರುತ್ತೆ ಶಾಸ್ತ್ರೇಶು ಭಾರತಂ ರಮ್ಯಂ ಪಂಪೇರು ಇಡೀ ಜಗತ್ತು ನಮ್ಗೆ ದೇಗು ನಮ್ಮ ಬಜಿ ಅತಿ ಶ್ರೇಷ್ಠ ಪನ್ನಾಗ ಇಂಚಿತ್ತಿನ ಪುರ ವ್ಯವಸ್ಥೆ ನಮ್ಮ ರೂಪನಾಗ ನಮ್ಮ ಈ ದೇಶ ಒಂದುಗೆ ಅಂಚಾದ ಒಂಜಿ ಜಾತ್ರದ ವಾತಾವರಣ ಮಲ್ಕೊಂಡು ಜಾತಿ ಮರಿಲಿಕ್ಕೆ ಜಾತ್ರೆ ಬಂದ್ಪೇರು ನಮ್ಮ ಯಾಪ ಜಾತಿ ಮತ್ತು ಪಂತನ್ನು ಮೀರ್ದು ನಮ್ಮ ಒಂಜಿ ಕೋಟಿ ಒಟ್ಟಾಪನ ಆ ಒಂಜಿ ಸಭೆ ಆ ಒಂಜಿ ಸಂಘಟನೆ ಅವು ಕೂಡಲ ಸಂಗಮ ಆಪನ್ಗೆ ಆ ಧರ್ಮಸ್ಥಳ ಆಪನ್ಗೆ ಹಾಗೆಲ್ಲ ಬದುಕು ಸ್ವರ್ಗ ಆಪನ್ಗೆ ಹಾಗೆಲ್ಲ ಜೀವನ ಒಂಜಿ ಉತ್ಸವ ಆಪನ್ಗೆ ಬಂದಲೆ ಅಂಚಾದು ನಮ್ಗೆ ದೇವರ ಮಾತು ನನ್ನ ಕರ್ತವ್ಯನ ಕೊಡ್ತೇವೆ ವೈಸ್ ಚಾನ್ಸಲರ್ ಅರ್ನ ಕರ್ತವ್ಯ ಮಲ್ತಂಡ ನಮ್ಮ ವ್ಯಾಪ್ತಿಡು ಪರಿದಿಡು ಏನು ಮಲ್ಪಡು ಬಂದಾಗ ಈ ದೇವರು ಕೊಡ್ತೀನಿ ನಂಗೆ ಋಣ ಆ ದೇವರು ಕೊಡ್ತೀನಿ ನಂಗೆ ಈ ಪ್ರಸಾದ ಈ ಬದುಕು ಬಂದಾಗ ಒಂದು ಪ್ರಸಾದಕ್ಕೆ ಅವು ಪ್ರಸಾದಿತ ಅವರಿಗೆ ಒಂದು ಹೆಂಚ ಬಂದಾಗ ಒಂಜಿ ಅಂಗಡಿತನ ಪರ್ನಕ್ಕಂತ ದೇವರ ಎದುರುದೀವನಾಗ ಪ್ರಸಾದ ಆಪಣಿಗೆ ಉಗ್ಗೆಲ್ಲ ನೀರು ಹೋಯ್ತು ನಮ್ಮ ದೇವರ ಎದುರುದೀವನ ತೀರ್ಥ ಆಪಣಿಗೆ ಅಂಚ ನಮ್ಮ ಬದುಕಲ್ಲಿ ಪ್ರಸಾದಿತ ಅವರಿಗೆ ಐಕ್ ಪನ್ಪೇರು ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಪಂಡದು ಅಂಚಾದು ಯಾನು ಇನ್ನಿ ಪೂರ ಇನ್ನಿ ಸಂಘಟನೆ ನಮ್ಮ ಎಡ್ಡ ಕೆಲಸ ದುಮ್ದಿತ್ತ ಇನ್ನಿ ಪೂರ ಜನಕ್ಕೂ ಮಾತೃಪಬ್ಬಿನ ವ್ಯವಸ್ಥೆ ಇನಿ ಬಹುಶಃ ನಂಗೆ ಹಿರಿಯರು ನಂಗೆ ಮಲ್ತಿದ್ದಿನ ಇದು ಪೊರ್ಲುದ ಬದುಕು ಅವೇನು ಒಲ್ಪನ ನಮ್ಮ ಮಾತೃ ಪೋಂದಿಲ್ಲ ಯಾನು ಕೋಡೆ ಅತ್ತೆ ಮರಣಿ ಬಾಂಬೆ ಒಂಜಿ ಕೋಟಿ ಪಾತಿರಂತೆ ಇನಿ ಬಹುಶಃ ನಮ್ಮ ಮದ್ನೆ ಪಿತಾಡ್ನಾಗ ಎಂಗೇಜ್ಮೆಂಟ್ ಆಯ್ದು ಮೂಜಿ ದಿನ ಆಜಿ ದಿನ ಒಂಜಿ ತಿಂಗಳು 2 ತಿಂಗಳು ಅವು ಡಿಸ್ಕನೆಕ್ಟ್ ಆಗ್ಬಿಡು ಮದ್ನಾಯಿನ ಸಂಬಂಧಲು ಬಹುಶಃ ಮೂಜಿ ತಿಂಗಳು 5 ತಿಂಗಳು 1 ವರ್ಷದಲ್ಲಿ ಡಿವೋರ್ಸ್ ಆಗ್ಬಿಡು ನಮ್ಮೊಂದು ಪುರ ಕೇಂದಿನೇ ಇಜ್ಜಿ ಹಿರಿಯರು ವಿಶ್ವಾಸಡು 5 ವರ್ಷ 10 ವರ್ಷಗಳು ಕಾಲ ಕಲಿತು ನಮ್ಮ ಲೋಕಾರ್ಪಣೆ ಮಾಡ್ತಿದ್ದ ರೀತಿ ಸ್ವಲ್ಪ ಅಜ್ಜಿ ಕುಲ್ದೇರು ಮೂಲಕ
ಆಂಡ ಇನಿ ನಿಗಲೆ ಪನ್ಪೆ ಇತ್ತೇನು ಬಂದ ಕಾರಣ ತಳಲ ಅವೇ ಸತೀಶಣ್ಣ ಒಂದು ಡಿವೋರ್ಸ್ದ ಕೇಸನ್ನು ಎಲ್ಲ ಬರ್ತದೆ ಸಾಧ್ಯ ಆಗ್ತದೆ ಕೈ ಬಿಡಿಯ ಒಂಜೇ ಇಲ್ಲಾಡು ಒಂಜಿ ಇಲ್ಲಾಡು ತಗೆ ತಂಗಡಿ ಇರುವೆಲ್ಲ ಡಿವೋರ್ಸ್ ಒಂಚೂರಮ್ಮ ಎನ್ನೋಡು ಆ ಇಲ್ಲದ ಪರಿಸ್ಥಿತಿ ಹೆಂಚಾವು ತರ್ವೆಳ್ಳು ತರ್ಕದು ಮಟ್ಟೆಳ್ಳು ತಟ್ಟದು ತೊಟ್ಟಿಲು ತೂಂಕುದು ಮಾಂಸದ ಮುದ್ದೆಯನ್ನು ಮಲ್ಲೆ ಮಲ್ತದ್ದು ಅಗಲೆಗೆ ವಿದ್ಯಾಭ್ಯಾಸ ಕುರಿತು ಸಂಸ್ಕಾರ ಕುರಿತು ಕಡೆಗೆ ಆ ಇಲ್ಲದ ಪರಿಸ್ಥಿತಿ ಸ್ಮಶಾನ ಮಲ್ಪಿರೋದು ಜೋಕುಲು ನೆಕ್ಕಿಯರು ಉತ್ತರ ಕೊರೋದು ಅಂಚಾಂಡ ದೇವರು ನಂಗೆ ಸರ್ವಸಲ ಕೊಡ್ತಿರು ನಮ್ಮ ಕಮ್ಮಿ ಆಗ್ತೀನಿ ಇಂಚಿನ ಸಂಸ್ಕಾರ ಮಾತ್ರ ದುಂಬು ಪ್ರತಿ ಇಲ್ಲ ನಿಮ್ಗೆ ಕಿಂಗಪ್ಪನಗ ಇಂಕುಲ ಭಜನೆ ಮಲ್ತಂತ ಆಂಡ ಇನಿ ಅನ್ಫಾರ್ಚುನೇಟ್ಲಿ ಇಂಚಿನ ಭಜನಾ ಮಂದಿರ ಬುಡ್ನ ಇಲ್ಲಡು ಭಜನೆ ಉಂಟು ಖಾಲಿ ಆ ಟೈಮುಡು ಮನೆಯೊಂದು 3 ಬಾಗಿಲು ಇಂಚಿನ ಸೀರಿಯಲ್ಗೆ ನಮ್ಮ ಪ್ರಶಸ್ತಿ ಕೊಡ್ಪತ್ತಂದ್ರೆ ನಮ್ಮ ಇಂಚಿನ ಭಜನೆಲು ನಮ್ಮ ಸಂಸ್ಕಾರಲು ಎಂಗುಲು ಕಿಂಗುಪ್ಪನಗ ಆಜಿ ತಿಂಗಳ ಮುಚ್ಚುಗಳ ಹರಿದಾಸರ ಬರುವಂತೇಳಿ ಊರುಡು ಹರಿಕಥೆ ಬನ್ನಂತೇಳಿ ಹರಿಕಥಾ ಸಪ್ತಾಹ ಅಂತುಂಡು ಅಣ್ಣ ಇನಿ ಇಂಗೆಲ್ಲ ಸೌಭಾಗ್ಯ ಬನ್ನ ನಿಗುಲು ಭಜನ ಸಪ್ತಾಹ ಮುಖಂದುಲ್ಲ ನಮ್ಮ ದುಂಬದ ಆಸ್ತಿ ರಸ್ತೆ ಶಾಲೆ ಆಸ್ಪತ್ರೆ ಸಂತುಲಿತಗೊಂಡಂಥ ಸಂಸ್ಕಾರಗೊಂಡಂಥ ಮಾನವ ಸಂಪನ್ಮೂಲ ಈ ದೇಶದ ಬಾರಿಮಲ್ಲ ಆಸ್ತಿಗೆ ಅವೇನು ತಯಾರು ಮಾಡಿ ನಮ್ಮ ಅಲ್ಪ ಇನ್ಕೋಟಿ ಸ್ವತಂತ್ರ ಬಂದಲೆ ಅಂಚೆ ಅದು ಪನ್ಪೆರತ್ತೆ ಅಹಂಕಾರ ಮಮಕಾರ ನಿವೃತ್ತ ಏನಪ್ಪ ನಿಜವಾದ ಓಂಕಾರ ಉದಯ ಅಪ್ಪನಿಗೆ ಏನು ಜಾಸ್ತಿ ಪಾತಾರಿ ಹೋಗ್ಬಿಡಿ ಬಾರಿ ಪೊರ್ಲುದೊಂದು ಕಾರ್ಯಕ್ರಮಕ್ಕೆ ನಿಲ್ಬೋದು ಜಾದರು ಅಂಚೆ ಅದು ನನ್ನ ದುಮ್ಮುಗಳ ಈ ಕಾರ್ಯಕ್ರಮ ಇಂಚೆ ನಡಪಡು 25ನೇ ವರ್ಷದ ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮ ಅದು ಏನು ಲಾಸ್ಟ್ ಟೈಮ್ ಬರ್ತುತ್ತೆ ಅಂಜಿನ ಅವಕಾಶ ನಿಗಲು ಕೊಡ್ತಾರೆ ಅಂಜ್ ಬಾರಿ ಮೋಕೆಡು ಮುಲ್ಪ ಏನನ್ನು ಲೇದರು ಬಂದರೆ ದೇವನ್ನಾಗ ನಮ್ಮ ಇನೆತ್ತಲೆ ಸೈಯೋಡೆ ಸಾವನ್ ಗರ್ಭುಡದಿ ಒಂದೇ ಬದುಕನ್ನು ಕಟ್ಟಿನ ಪ್ರಯತ್ನ ಬರು ನಾವು ಮಲ್ತೊಂದಿಲ್ಲ ಐಕ್ ಬಂದ್ಬರುತ್ತೆ ಮಾತು ಮೌನಗಳ ನಡುವೆ ಏದಿಸಿರು ಬಿಡುವ ಬದುಕ ಪಯಣ ಹುಟ್ಟು ಸಾವುಗಳ ಜೋಳಿಗೆಯಲ್ಲಿ ಜೀವ ಸಂಕಟದ ಆವರ್ತನ ಬಣ್ಣಲೆಕ್ಕ ಕಾಮನ ಬಿಲ್ಲಿನಿಂದ ಕ್ಷಣಿಕವಾದ ಸಿರಿತನ ಶರತ್ಕಾಲದ ಮೇಘದ ಚಂಚಲತೆಯಂತೆ ಯೌವನ ಹುಲ್ಲ ಮೇಲಿನ ಮಂಜಿನ ಹನಿದ ಜೀವನ ಅಂತ ಅಂತಾರೆ ಇಂಚ ಬಯಲಲ್ಲಿ ಹುಟ್ಟಿ ಬಯಲಲ್ಲಿ ಬೆಳೆದು ಬಯಲಲ್ಲಿ ಬಯಲಾಗಿ ಹೋಗುವ ಬಯಲ ಬದುಕು ಐತ ನಡುಟು ಮನುಷ್ಯ ಬದುಕಿನ ರೀತಿ ಇಂಚಿನ ಆಧ್ಯಾತ್ಮಿಕವಾದ ఆయన ಚಿಂತನೆ ಇಂಚಿನ ಸಾಮಾಜಿಕವಾದ ఆయన ನಡೆನುಡಿ ಇಂಚಿನ ಸಾಂಸಾರಿಕವಾದ ఆయన ಪೊರ್ಲು ಬದುಕು ಎಂಚಿನನ್ನು ಈ ಸಮಾಜ ಬಗೆ ಬಗೆಯಾತ್ಗೆ ಒಂದು ಪೂರ ನೆಕ್ಕು ಉತ್ತಾರಾವರು ಪಂಡದು ನಮ್ಮ ಮಾತನ್ನ ಕಲೆವನ್ನೇ ಕಾಲಗೊಟ್ಟಲ್ಲ ಇಂಚಿನ ಭಾರಿ ಪೊರ್ಲುದೊಂದು ಕಾರ್ಯಕ್ರಮವನ್ನು ಪುರ ಆಯೋಜನೆ ಮಾಡಿದರು ನೆಗಲೆಗೂ ಆ ದೇವರು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿನ ಕೊರಡು ನಾನಾ ತಿಂಗಿನ ಕಾರ್ಯಕ್ರಮ ಈ ನಾಡು ನಡಪಡು ಬದುಕು ನಮ್ಮ ಮಾತನ್ನ ಬದುಕು ಸುಭಿಕ್ಷವಾಡು ಪಣ್ಣದು ಮಾತ ಈ ತಂಡದ ಪ್ರಮುಖರು ಸತೀಶನ ಹೊರಿಯತ್ತು ನಿಮಗೆ ಪೂರ ಎಡ್ಡೆ ಮನಸ್ಸು ಬೋದರು ಅಂಚಾದು ಈ ಕಾರ್ಯಕ್ರಮ ಇಂಜ ನಡಪಡು ನಾನು ನಿಗಲ ಮಾತನ್ನ ಊರ್ದ ಮುಲ್ಪ ಊಲ ರಾಜಕೀಯ ಬರ ಬಲ್ಲಿ ಅಲ್ಪ ಐಕ್ಯ ಬಂದ್ಮೀನಿ ಭಜನೆ ತಂಡ ಅಲ್ಪ ವಿಭಜನೆ ಉಪರ ಬಲ್ಲಿಗೆ ಆ ಇಲ್ಲಾಡು ವಿಭಜನೆ ಪೂಜಿ ಆ ಊರು ವಿಭಜನೆ ಪೂಜಿ ಪನ್ನೊಂದು ಕೇನೊಂದು